ಮುಜರಾಯಿ ಇಲಾಖೆಯ ಸಿ-ಗ್ರೇಡ್ ದೇವಸ್ಥಾನಗಳ ಅರ್ಚಕರು ಸಿಬ್ಬಂದಿಗೆ ಆಹಾರ ಸಾಮಗ್ರಿ ಕಿಟ್ ವಿತರಿಸಲಾಗಿದ್ದು, ಇಲಾಖೆಯ ವ್ಯಾಪ್ತಿಗೆ ಬರದೆ ಸಂಕಷ್ಟದಲ್ಲಿರುವ ಕ್ಷೇತ್ರಗಳ ಸಿಬ್ಬಂದಿಗೂ ಕಿಟ್ ಕೊಡುವುದಕ್ಕೆ ಚಿಂತನೆ ನಡೆಸಲಾಗುವುದೆಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಹೇಳಿದರು. ಮುಜರಾಯಿ ಇಲಾಖೆಯ ಎ-ಗ್ರೇಡ್ ಕ್ಷೇತ್ರವಾದ ಪಣೋಲಿಬೈಲ್ ಶ್ರೀ ಕಲ್ಲೂಟಿ ದೇವಸ್ಥಾನದಿಂದ ತಾಲೂಕಿನ 26 ದೇವಸ್ಥಾನಗಳ ಅರ್ಚಕರು ಹಾಗೂ ಸಿಬ್ಬಂದಿಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಮುಜರಾಯಿ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಕ್ಷೇತ್ರಗಳ ಅರ್ಚಕರು ಸಿಬ್ಬಂದಿಗೆ ನೆರವನ್ನು ನೀಡಲಾಗಿದೆ. ದೈವ ನರ್ತಕರಿಗೂ ನೆರವಾಗುವ ಚಿಂತನೆ ನಡೆಸಲಾಗಿದ್ದು, ಈಗಾಗಲೇ ಸಾಕಷ್ಟು ನೇಮ ಸೇವೆಗಳು ನಡೆದಿದೆ. ನಡೆಯದೇ ಇರುವ ಕಡೆ ಸೇವೆ ನೀಡುವವರ ವೇತನ ನೀಡುವ ಕುರಿತು ಚಿಂತಿಸುವುದು ಅಗತ್ಯ ಎಂದರು. ಎಲ್ಲರೂ ಕೆಲವೊಂದು ಲಾಕ್ಡೌನ್ ಅದು ಇದು ಅಂತ ದೇವಸ್ಥಾನದಲ್ಲಿ ಕೆಲವೊಂದು ಅರ್ಚಕರು ಮತ್ತು ಸಿಬ್ಬಂದಿಗಳು ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಸರ್ಕಾರ ಮನಗೊಂಡು ಸಿ-ಗ್ರೇಡ್ ದೇವಸ್ಥಾನದ ಸಿಬ್ಬಂದಿಗಳಿಗೆ ಎ-ಗ್ರೇಡ್ ದೇವಸ್ಥಾನದಿಂದ ಈ ಒಂದು ಕಿಟ್ ಹಂಚುವ ಒಂದು ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಾಡಿದ್ದಾರೆ. ನಮ್ಮ ಎಂಡಮೆಂಟ್ ಮಂತ್ರಿಗಳು ಆಗಿರುವಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಬಂಟ್ವಾಳ ತಾಲೂಕಲ್ಲಿ ಪೊಳಲಿ ದೇವಸ್ಥಾನದಿಂದ ಕೆಲವೊಂದು ದೇವಸ್ಥಾನಗಳಿಗೆ ಅದನ್ನು ಹಂಚುವ ವ್ಯವಸ್ಥೆ ಆಗಿದೆ. ಇವತ್ತು ಪಣೋಲಿಬೈಲ್ ಕಲ್ಲೂಟಿ ದೇವಸ್ಥಾನದ ವತಿಯಿಂದ ಕೆಲವೊಂದು ದೇವಸ್ಥಾನಗಳಿಗೆ, ಇನ್ನೂ ಕೆಲವು ದೇವಸ್ಥಾನಗಳು ಎಂಡಮೆಂಟ್ ಬಂದಿಲ್ಲ, ಬರೀ ಸಣ್ಣ ದೇವಸ್ಥಾನಗಳು, ಆ ದೇವಸ್ಥಾನ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂತ ಈಗ ಕೆಲವೊಂದು ಜನರು ಬಂದು ಹೇಳಿದ ಅದನ್ನು ವ್ಯವಸ್ಥೆಯನ್ನು ನಾವು ನೋಡಿ ಯಾವ ಥರ ಮಾಡ್ಬೋದು ಅಂತ ಚಿಂತನೆ ಮಾಡಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಮಂತ್ರಿಗಳು. ರಾಜ್ಯ ಧಾರ್ಮಿಕ ದತ್ತಿ ಪರಿಷತ್ನ ಸದಸ್ಯರಾದ ಕಶೇಪುಡಿ ಸೂರ್ಯನಾರಾಯಣ್ ಭಟ್ ಅವರು ಮಾತನಾಡಿ, ಮುಜರಾಯಿ ಇಲಾಖೆಯ ಎ-ಗ್ರೇಡ್ ದೇವಸ್ಥಾನಗಳಿಂದ ಸಿ-ಗ್ರೇಡ್ ದೇವಸ್ಥಾನ ದೈವಸ್ಥಾನಗಳ ಅರ್ಚಕರು ಸಿಬ್ಬಂದಿಗೆ ಕಿಟ್ ವಿತರಿಸಿದಂತೆ ಆದ್ಯತೆಯ ನೆಲೆಯಲ್ಲಿ ಬಿ-ಗ್ರೇಡ್ ದೇವಸ್ಥಾನಗಳಿಗೂ ವಿತರಿಸಲು ಚಿಂತನೆ ನಡೆಸಲಾಗಿದೆ ಎಂದರು. ಇಲ್ಲಿ ನಿತ್ಯ ಕಾರ್ಯನಿರ್ವಹಿಸ್ತಾ ಇದ್ದವರು ಅವರಿಗೆ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಆ ದುರ್ಬಲವಾದ ಬದುಕಿಗೆ ನಮ್ಮ ಇಲಾಖೆಯಿಂದ ಏನು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಮ್ಮ ರಾಜ್ಯದ ಹೆಚ್ಚಿನ ಎಲ್ಲ ಎ-ಗ್ರೇಡ್ ದೇವಸ್ಥಾನಗಳಿಂದ ಸಿ ಮತ್ತು ಈಗ ಕೊನೆಯದಾಗಿ ಬಿ-ಗ್ರೇಡ್ನವರನ್ನು ಕೂಡ ಒಂದು 100-150 ದೇವಸ್ಥಾನಗಳನ್ನು ಕಷ್ಟದಲ್ಲಿದ್ದಾರೆ, ಅವರನ್ನು ಸೇರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಒಂದು ದೇವಸ್ಥಾನದ ವತಿಯಿಂದ ಕಿಟ್ಟು ಕೊಡುವಂಥ ವ್ಯವಸ್ಥೆ ಮಾಡಿದೆ. ಅನೇಕ ದೇವಸ್ಥಾನಗಳಲ್ಲಿ ಮುಂದುವರೆದಿದೆ. ನಿನ್ನೆ ಈಗ ಪೊಳಲಿ ದೇವಸ್ಥಾನದಲ್ಲಿ ಮಾಡಿದರು, ಇವತ್ತೀಗ ಕಲ್ಲುರ್ಟಿ ಸ್ಥಾನದಲ್ಲಿ ಪಣೋಲಿಬೈಲ್ನಲ್ಲಿ ಇವತ್ತು ಇಲ್ಲಿಂದ ಕಿಟ್ಟು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರು ನಮ್ಮ ಜೊತೆಗಿದ್ದಾರೆ. ಅವರು ಈ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ದೇವಸ್ಥಾನದಿಂದ ಕೊಡುವಂಥ ಕಿಟ್ಟು ಕೊಡುವ ವ್ಯವಸ್ಥೆ ಒಂದು, ಅದರ ಜೊತೆಯಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಯಾರೆಲ್ಲ ನಮ್ಮ ವಿಧಾನಸಭಾ ವ್ಯಾಪ್ತಿಯ ಒಳಗಡೆ ಬರುವಂಥವ್ರು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅವರು ನೇರವಾಗಿ ಅವರೇ ಸ್ವತಃ ಸ್ಪಂದಿಸಿ ಅವರ ಸ್ವಂತ ಖರ್ಚಿಂದ ಅನೇಕ ಜನರನ್ನು ಸಾಕುವಂಥ ವ್ಯವಸ್ಥೆ ಮಾಡಿದ್ದಾರೆ, ಸಹಾಯ ಮಾಡ್ತಾ ಬಂದಿದ್ದಾರೆ. ಇವತ್ತು ನಾವು ಈ ಎ-ಗ್ರೇಡ್ ದೇವಸ್ಥಾನದ ವತಿಯಿಂದ ಒಂದು 30ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳ ಪಟ್ಟಿ ಈಗಾಗಲೇ ನಮಗೆ ಬಂದಿದೆ. ಜಿಲ್ಲಾ ಧಾರ್ಮಿಕ ದತ್ತಿ ಪರಿಷತ್ನ ಸದಸ್ಯ ಪೊಳಲಿ ಗಿರಿಪ್ರಕಾಶ್ ತಂತ್ರಿ, ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿ ಪಿ ಜಯಮ್ಮ, ಪ್ರಮುಖರಾದ ವಿವೇಕ್ ಶೆಟ್ಟಿ ನಗರಿಗುತ್ತು, ಜಯರಾಮ್ ಶೆಟ್ಟಿ, ಸಜಿಪಾ ಮಾಕಣೆ ತಂತ್ರಿ, ಸುಬ್ರಹ್ಮಣ್ಯ ಭಟ್, ಸಜಿಪಮೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರಣಾಕ್ಷಿ, ಸದಸ್ಯರಾದ ಸುಂದರ್ ಪೂಜಾರಿ, ಪ್ರಶಾಂತ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಅಲ್ಲ ಇನ್ನೊಂದು